ಈ ಚುನಾವಣೆಯು ತಂದೆಯ ಕೊನೆಯ ಚುನಾವಣೆಯಾಗಿದ್ದು ವರುಣ ಕ್ಷೇತ್ರದಲ್ಲಿ ಅವರ ಗೆಲುವು ಖಚಿತವಾಗಿದೆ ಎಂದು ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಮಳವಳ್ಳಿ ತಾಲೂಕಿನ ನಾಗೇಗೌಡನದೊಡ್ಡಿ ಗೇಟ್ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವರುಣ ಕ್ಷೇತ್ರವನ್ನು ಸಿದ್ದರಾಮಯ್ಯನವರಿಗೆ ತ್ಯಾಗ ಮಾಡಿರುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ಕ್ಷೇತ್ರ ತ್ಯಾಗ ಎನ್ನುವ ಪ್ರಶ್ನೆ ಬರುವುದಿಲ್ಲ. ವರುಣ ಕ್ಷೇತ್ರ ಒಬ್ಬ ನಾಯಕರಿಗೆ ಮಾತ್ರ ಸೇರಿದ ಕ್ಷೇತ್ರವಲ್ಲ. ನಮ್ಮ ತಂದೆ ಅವರು ಕೊನೆಯ ಚುನಾವಣೆಗೆ ವರುಣ ಕ್ಷೇತ್ರದಲ್ಲೇ ನಿಂತು ಗೆಲ್ಲಬೇಕು ಎನ್ನುವುದು ಕಾರ್ಯಕರ್ತರಲ್ಲಿತ್ತು. ಹೈಕಮಾಂಡ್ ಕೂಡ ತಂದೆಯವರು ವರುಣದಲ್ಲಿ ನಿಂತರೆ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದರು. ಸಿದ್ದರಾಮಯ್ಯನವರು ವರುಣ ಕ್ಷೇತ್ರಕ್ಕೆ ಬರಲಿ, ಯಾವುದೇ ರಿಸ್ಕ್ ಇಲ್ಲದೆ ನಾವು ಗೆಲ್ಲಿಸಿಕೊಡುತ್ತೇವೆ ಎಂದು ಕಾರ್ಯಕರ್ತರು ಮತ್ತು ನಾಯಕರ ಒತ್ತಾಯವಾಗಿತ್ತು ಎಂದು ಅವರು ಇದೇ ವೇಳೆ ಹೇಳಿದರು. ಈ ವೇಳೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಡದಪುರ ಶಿವಣ್ಣ ಜೊತೆಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ನಮ್ಮ ಹೈಕಮಾಂಡ್ ಅವರು ಕೂಡ ತಂದೆಯವರು ವರ್ಣದಲ್ಲಿ ನಿಂತರೆ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರು ಅವರ ಅಭಿಲಾಷೆ ಬಾದಾಮಿಗೆ ಸಿದ್ದರಾಮಯ್ಯನವರು ಹೋದರು ಅಂತ ಒಂದಷ್ಟು ಆಕ್ರೋಶ ಇತ್ತು ವರ್ಣ ಕ್ಷೇತ್ರದಲ್ಲಿ. ವರ್ಣ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಆಕ್ರೋಶ ಇರಲಿಲ್ಲ. ಕಳೆದ ಬಾರಿ ನಾನು 2016ರಿಂದನೂ ವರ್ಣ ಕ್ಷೇತ್ರದಲ್ಲಿ ಸತತವಾಗಿ ನಾನು ಕೆಲಸ ಮಾಡ್ತಿದ್ದೆ. ಹಾಗಾಗಿ ವರ್ಣ ಕ್ಷೇತ್ರದ ಜನ ನಾನು ನಿಂತ್ಕೊಂಡು ಕೂಡ ಭಾಳ ಸಂತೋಷವಾಗಿ ಅದನ್ನು ಸ್ವಾಗತ ಮಾಡಿದ್ರು. ಹಾಗಾಗಿ 59,000 ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರು. ಸೊ ಹಾಗಾಗಿ ನನಗೆ ಆವಾಗ ವರ್ಣ ಕ್ಷೇತ್ರ ಸಿಕ್ತು ಅಂತ ತಂದೆಯವರು ಬಾದಾಮಿ ಹೋಗಿದ್ರು. ಆದರೆ ಕೊನೆ ಚುನಾವಣೆ ತಂದೆಯವರು, ಹಾಗೆ ಕೊನೆ ಚುನಾವಣೆ ವರ್ಣ ಕ್ಷೇತ್ರಕ್ಕೆ ಬರಲಿ ಮತ್ತು ನ್ಯಾಚುರಲಿ ಅವ್ರಿಗೂ ಕೂಡ ಅವ್ರ ನಾಯಕರ ಒಂದು ಚುನಾವಣೆ ಸೋಲಿಗೆ ಹಾಗೆ ವರ್ಣ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ನಾವು ಸುಲಭವಾಗಿ ಗೆಲ್ಲಿಸ್ಕೊಡ್ತೀವಿ ಕಾರ್ಯಕರ್ತರ ನಾಯಕರ ಒಂದು ವಿರುದ್ಧವಾಗಿ ವಿಜಯೇಂದ್ರ ಅವರು ಕಣಕ್ಕಿಳಿತಾ ಇದ್ದಾರೆ. ಇದು ಟಫ್ ಅನ್ಸುತ್ತಾ? ಕಳೆದ ಚುನಾವಣೆಯಲ್ಲೂ ಹಾಗೆ ವಿಜಯೇಂದ್ರ ಬರ್ತಿರ್ತಾರೆ. ಆಗ ನಾನೇ ಅಭ್ಯರ್ಥಿ ಆಗ್ತೀನಿ. ಆಗಲೂ ಕೂಡ ನಾವು ಇದೇ ಉತ್ತರ ಇದ್ದೀವಿ. ಪಕ್ಷಕ್ಕೆ ಯಾರಾದರೂ ಕ್ಷೇತ್ರಕ್ಕೆ ಯಾರಾದರೂ ಕೂಡ ಬೇರೆ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆಗ್ತೀವಿ ನಾವು ಫೈಟ್ ಮಾಡ್ತೀವಿ. ಯಾಕೆಂದರೆ ವರ್ಣ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿ ನಮ್ಮ ಮತದಾರರು ನಮ್ಮ ಬೇಕಾಗ್ತದೆ ನಂಬಿಕೆ ಇದೆ. ವರ್ಣ ಕ್ಷೇತ್ರ ರಚನೆ ಆದಾಗಿಂದಲೂ ಕೂಡ ಕಾಂಗ್ರೆಸ್ ಗೆದ್ಕೊಂಡು ಬಂದಿದೆ. ವರ್ಣ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಯಾರೇ ಬೇಕು ಭಯ ಇದೆ, ನಾವು ಮಾಡೋ ಕೆಲಸ ಮಾಡ್ತೀವಿ. ಸರ್, ಒಟ್ಟಾಗಿ ಇವತ್ತು ಯಡಿಯೂರಪ್ಪ ವಿಜಯೇಂದ್ರ ಅವರು ಮೈಸೂರು ಭೇಟಿ ಮಾಡಿದ್ದಾರೆ.